ತೊಲ್ಮೇಲು ನಮ್ಮ ಕುಡ್ಲ ತುಳುವಾರ್ತೆಲು ದೈವಾರಾಧನೆಡು ದುಂಬುದೆಕ್ಲ ಇತ್ತೆಗ್ಲ ಮಸ್ತ್ ವ್ಯತ್ಯಾಸ ಉಂಡು. ದೈವ ಪರಿಚಾರಕರ್ನ ಸಂಘ ಜಗತ್ತಿಡೆ ಒಂಜಿ ಶಕ್ತಿಶಾಲಿ ಸಂಘಟನೆ ಆವಡಂದು ಅಜಿತ್ ಕುಮಾರ್ ರೈ ಮಾಲಾಡಿ ಪಂತೇರು. ಕುಡ್ಲಡು ತುಳುನಾಡ ದೈವ ಪರಿಚಾರಕರ್ನ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಉದಿಪನ ಮಲ್ತದ ಆರು ಪಾತೇರಿಯರು. ತುಳುನಾಡ ದೈವ ಪರಿಚಾರಕರ್ನ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕುಡ್ಲದ ಉದಿಪನ ಬೊಕ್ಕ ಗುರುತುಮಾರ ಬೊಡುಗಡಲೇಸು ಐತಾರ ಕುಡ್ಲ ಉರುವಷ್ಟುಡ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನಡು ನಡತ್ತದೆ. ಟ್ರಸ್ಟ್ದ ಒತ್ತುಗುರುಕಾರರು ವಿಜಯ ಚೌಟ ಚಾವಡಿದಡಿ ಎದುಕೊಂದು ಸುರೂತ ಪಾತ್ರ ಪಂಡದು. ಟ್ರಸ್ಟ್ದ ಉದ್ದೇಶಗಳು ನಿಂತೆರಿಪಾದ ದೈವ ಪರಿಚಾರಕರು ತೀರ್ನ ಅಕ್ಲಿನ ಸಂಸಾರವು 50,000 ರೂಪಾಯಿ, ಹುಷಾರಿಜ್ಜಂದೆ ಆದ ಆಸ್ಪತ್ರೆ ಸೇರ್ನ 25,000 ರೂಪಾಯಿ ಒದಗವನ ಉದ್ದೇಶ ಉಂಡು ಪಂಡೇರು. ದೈವ ಪರಿಚಾರಕರ್ನ ಕ್ಷೇಮಾಭಿವೃದ್ಧಿ ಟ್ರಸ್ಟ್ದ ಗುರುಕಾರರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತನ ಲಕ್ಷ್ಮೀನಾರಾಯಣ ಎಂ ಅಣ್ಣು ಪೂಜಾರಿ ಗುರುಕಾರಮಿಡು. ಬಂಟೆರ್ನ ಯಾನೆ ನಾಡವೇರ್ನ ಮಾತೃ ಸಂಘದ ಗುರುಕಾರರು ಅಜಿತ್ ಕುಮಾರ್ ರೈ ಮಾಲಾಡಿ ಟ್ರಸ್ಟ್ ಉದಿಪನ ಮಲ್ತದು. ಟ್ರಸ್ಟ್ದ ಗುರುತು ಮೋರ ಬುಡುಗಡೆ ಮಲ್ತೇರು. ಮಾಲಾಡಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಅಜಿತ್ ಕುಮಾರ್ ರೈ ಪಾತಿರ್ದು ಜೋಕ್ಲಾಟಿಗೆಡೆ ತನಕ ಮಸ್ತ್ ದೈವರನ ಆರಾಧನೆದ ಅನುಭವ ಇತ್ತಂಡು. ಎಲ್ಯ ಪ್ರಾಯೋಡೆ ಆಡಳಿತ ಮಲ್ಪಂಚ ದೇವಿರು ಮಲ್ತದೇರು. ಭಕ್ತಿ ಶ್ರದ್ಧೆಡು ನಂಬುದು ನಾ ಮನೆತನ ಎಂಕ್ಲೆನ ದುಂಬುದೆಕ್ಲ ಇತ್ತೆಗ್ಲ ಮಸ್ತ್ ವ್ಯತ್ಯಾಸ ಉಂಡು. ಇಂಚಿನ ಒಂಜಿ ಸಂಘ ಆವಡೊಂದು ದುಂಬೆ ಎನ್ನದಿತ್ತೆ ಜಗತ್ತಡೆ ಒಂಜಿ ಶಕ್ತಿಶಾಲಿ ಸಂಘಟನೆ ಆವಡಂದು ಆರು ಎಡ್ಡೆಪ್ಪು ಬಯಕೇರು. ಡಾಕ್ಟರ್ ಅರುಣ್ ಉಳ್ಳಾಲ ಧಾರ್ಮಿಕ ಉಪನ್ಯಾಸ ಕೊರ್ದು ಟ್ರಸ್ಟ್ಡ್ ಒಗ್ಗಟ್ಟು ಬೋರ್ಡು ವೃತ್ತಿ ಭದ್ರತೆ ಇಜ್ಜಿ ಅಂಚಾದ ಏರ್ಲಾ ಸೇವೆಗೆ ಬರ್ಪುಜೇರು. ಭವಿಷ್ಯದ ಭದ್ರತೆ ಬೋರ್ಡು ಒಂದು ಪಂಡೇರು. ಪಟೇಲ್ ಶಂಕರ್ ರೈ, ಸುಂದರ್ ಶೇರಿಗಾರ, ದಾಮಬಂಗೇರ, ಸಂಜೀವ ಕೋಟ್ಯನ್, ಗೋಪಾಲ ಪೂಜಾರಿ, ಸುಬ್ಬ ಕೆ, ಸುಂದರ ಪಾತ್ರಿ, ಮಂಜುನಾಥ ಬಂಗೇರ, ವೀರಪ್ಪ ಮಡಿವಾಳ, ಕಮಲಾಕ್ಷ ಯಾನೆ ಅಪ್ಪು, ಸೋಮನಾಥ ಮೂಲ್ಯ ಇಂಚ ಹಿರಿಯ 11 ಜನ ದೈವ ಪರಿಚಾರಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸೇರ್ನ ಕ್ಷೇತ್ರದ ದೇವಮೂಲ್ಯಣ್ಣನ ಪರವಾದ ಆರನ ಮಿಗ್ಗೆ ತುಳಸಿದಾಸರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಬರವುಕಲ್ಪೆರ ಪಣವಸಾಯ ಕೊರ್ಪುನ ಬೊಕ್ಕ ಪ್ರತಿಭಾ ಪುರಸ್ಕಾರ ಈ ಪೊರ್ತುಡು ನಡತಂಡು. ಲಕ್ಷ್ಮೀನಾರಾಯಣ ಅಣ್ಣು ಪೂಜಾರಿ ಕುರ್ಕಾರ್ಮೆದ ಪಾತ್ರ ಪಂಡದು ಉದೀಪನ ಮಲ್ಲೆತ್ ಐನು ದುಂಬು ಕೊನೊಪ್ಪುನವ ಮಲ್ಲೆ ಒಂದು ಬ್ರಹ್ಮರಥ ಐತ ಬಲ್ಲು ಪತ್ತನಕ್ಲು ಬೋಡು ಕಾಸು ಒಂಚೂರಲ ಹಾಳಾವಂದನಂಚ ಒರಿಪೆರೆ ಮಾತೆರ್ನಲ ಸಾಕಾರ ಬೋಡು ಒಂದು ಪಂಡೇರು. ಶಾಸಕರು ವೇದವ್ಯಾಸ ಡಿ ಕಾಮತ್, ಸುವರ್ಣ ಮೂಲಸ್ಥಾನ ಪಡು ಪಣಂಬೂರ್ದ ಸಚ್ಚೇಂದ್ರ ಅಮೀನ್, ಭೂವ ಪೂಜಾರಿ ಮಲರಾಯ ಸ್ಥಾನ, ಪುರೋಹಿತ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘದ ಪ್ರಕಾಶ್ ವಿ ಹೊಳ್ಳ, ಪಂಬದರ ಯಾನೆ ದೈವಾರಾಧಕರ ಸಂಘ ಗಂಧಕಾಡದ ಗುರುಕಾರ್ಯರು ಪುರುಷೋತ್ತಮ ಗೋಳಿಪಲ್ಕೆ, ಬ್ರಹ್ಮಶ್ರೀನಾರಾಯಣ ಗುರು ವೈದಿಕ ಸಮಿತಿದ ಹರೀಶ್ ಶಾಂತಿ ಪುತ್ತೂರು, ದಕ್ಷಿಣ ಕನ್ನಡ ಜಾನಪದ ಪರಿಷತ್ ನಾಯಕೆ ಪಮ್ಮಿ ಕೋಡ್ಯಲ್ಬೈಲ್ ಬಿನ್ನೆರಾದು ಪಾಲ್ದೊಂಡಿರು. ಟ್ರಸ್ಟ್ದ ಮಾತಾ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು. ದೀಪಕ್ ಅಡ್ಯಾರ್ ಕಾರ್ಯಕ್ರಮ ಸುಧಾರ್ತೆರು. ನಮಕ್ ನಿಜವಾದ ದೈವ ಚಾಕಿರಿ ದಕ್ಕಲೆಗೆ ಆಜಿ ತಿಂಗೋಲು ಮಾತ್ರ ಬೇಲೆ ಆಜಿ ತಿಂಗೋಲು ನಮ್ಮ ಇಲ್ಲಡಕೊಲ್ಲು ಚಿತ್ತಿನ ಸಂದರ್ಭ ಐದಾತ್ರ ನಮ್ಮ ಸೀಕಡು ಬೂರ್ಂಡಲ್ಲ ನಮ್ಮನ್ನ ಲೆತ್ತಕ್ಕೆ ಎನ್ನಾಕುಲು ಇಜ್ಜೇರು ಆ ಆಜಿ ತಿಂಗೋಲ್ದ ದಾದ ನಮ್ಮ ಕಷ್ಟೋಡು ಜೀವನ ಮಲ್ಪುನ್ನು ಪಂಡದು ನಮ್ಮ ಆಲೋಚನೆ ಮಲ್ಪುಂಚಿನ ಸ್ಥಿತಿ ಬರ್ತದನ್ ಐದಾತ್ರ ಈ ಒಂಜಿ ನಮ್ಮ ಕೂಟೋರ್ದು ನಮ್ಮ ದೈವ ಪರಿಚಾರಕರಿಗೆ ದಾದಾಣಲ ಒಂಜಿ ಎಡ್ಡೆಪ್ಪುನು ಮಲ್ಪೋಡು ಪಂಪಿನ ಉದ್ದೇಶದ ಈ ಒಂದು ನಮ್ಮ ಈ ಕೂಟೋನು ನಿರ್ಮಾಣ ಮಲ್ದ ಒಂಜಿ ಕಾಲೋಡು ಖಾಲಿ ಬಾರ್ ಕೊರ್ಪಿನತ್ತು ಬೊಕ್ಕ ಅರಿ ಕೊರ್ಪಿನಾಂಡು ಅಂತೆ ಚಿಲ್ಲರೆ ದುಡ್ಡು ಕೊರ್ಪಿನಾಂಡು ಅಂಡ ಅಕಲ್ ನೈಟ್ ದಿನ ಪೋವ ಅವನ ಜೀವನ ಇಂಚ ಪೋಪಿನಿ ಆ ನಮ್ಮನೆದ ಸಂಕಷ್ಟದ ಕಾಲೋಡು ಮೊಕ್ಲಿ ದಾದಾನ್ಲ ಆವೋಡು ಪಂಪಿನ ಆಸೆ ಎತ್ತಂಡು ಆ ಆಸೆನು ಇನಿ ತುಳುನಾಡ ದೈವ ಪರಿಚಾರಕರ ಕ್ಷೇಮಾಭಿವೃದ್ಧಿ ಸಂಘದಕಳು ಈಡೇರಿಸದರು ಐಕಾತ್ರ ನಿಖಿಲಿಗೆ ಅಭಿನಂದಲ ಸಮಸ್ತ ಸಮಾಜದ ಪರವಾದ ನಿಖಿಲಿ ಕೃತಜ್ಞತೆಯಲ್ಲಿ ಸಲ್ಲವೆ ಸಂಘಟನೆದ ಪರವಾದ ದಾದ ತೀರ್ಮಾನ ಪನ್ನಗ ಒಂಜಿ ಕಾಸಲ ಹಾಳು ಮಲ್ಪಂದೆ ಪೊರ್ಲುದ ಕಾರ್ಯಗ ವಿನಿಯೋಗ ಮಲ್ಪುವ ಪನ್ಪಮ್ಮನ ಚಿಂತನೆ ನೆಂಕುಲು ದೀವಂದ ಅಂಚಿನ ಚಿಂತನೆಯನ್ನು ಪೊರ್ಲು ಪೋಳಿಗೆಡು ನಡಪಾಯರೆ ಸರ್ವರ್ನಲ ಎಂಕ್ಲಿಗೆ ಆಶೀರ್ವಾದ ಬೋಡು ಅಂಚನೆ ಪತ್ತಪ್ಪ ಜೋಕುಲು ಒಜ್ಜಪ್ಪ ಜೋಕುಲಾದು ನಮ್ಮ ಸಂಘಟನೆಯನ್ನು ಪೊರ್ಲು ಪೋಳಿಗೆಡು ನಡಪಾವಡು ಪಂದಕ್ಕೇನೊಂದು ಎನ್ನ. ಪುತ್ತೂರು ತಾಲೂಕು ಬನ್ನೂರು ಗ್ರಾಮ ಪಂಚಾಯತ್ ಸುತ್ತದ ಸಿಡಿಯಾಪುಡು ಮಲ್ಲ ಜಾತಿದ ತೊಡ್ವೆ ಪೆರಿಯೆ ಕುಟ್ಟುದು ಆಸ್ಪತ್ರೆ ಸೇರ್ದೈತನ ರಡ್ಡನೇ ಕ್ಲಾಸ್ ಕಲ್ತೊಂದಿತ್ತನ ಈಶಾ ಪನ್ಪನ ಪೊಣ್ಣು ತೀರ್ನ ಬೇಜಾರ್ದ ಸಂಗತಿ நடத்துதண்டு. புத்தூரு தாலுக்கு சீடியாப்பு கைத்தலு கூட்டெல்டு அக்டோபர் 10 ஜோக்லிகு பெரிய பண்புன மல்ல ಜಾತಿದ ತೊಡ್ವೆ ಕುಟ್ಟುದು ಜೋರು ಪೆಟ್ಟಾದು ಆಸ್ಪತ್ರೆಡಿತ್ತನ ಈಶಾ ಪನ್ಪನ ಪೊಣ್ಣು ತೀರ್ದಾಲು. ಕೂಟೇಲ್ದ ಕಿರಣ್ ಪನ್ಪನಾರೆನ 7 ವರ್ಷ ಪ್ರಾಯದ ಮಗಳು ಈಶಾ ತೆಂಕಿಲ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಡು ರಡ್ಡನೇ ಕ್ಲಾಸ್ ಕಲ್ತೊಂದಿತ್ತಲು. 5ನೇ ಕ್ಲಾಸ್ ಕಲ್ತೊಂದಿತ್ತಿನ ಪ್ರತ್ಯೂಷ್ ಬೊಕ್ಕ 40 ವರ್ಷ ಪ್ರಾಯದ ನಾರಾಯಣ ಪನ್ಪನಕ್ಲಿಗಳ ಪೆರಿಯೆ ಕುಟುದಿತ್ತದು ಅಕ್ಲಿಗೆ ಮರ್ದಡು ಗುಣ ಆತಂಡು. ಜೋಕ್ಲಿಗೆ ಪೆರಿಯೆ ಕುಟುನಾಗ ಅಕ್ಲಿನ ಬಚಾವ್ ಮಲ್ಪೆರ ಬತ್ತನ ನಾರಾಯಣ ಪನ್ಪನಾರೆಗಳ ಪೆರಿಯಲು ಕುಟ್ಟುದು ಆರಿನ ಮಹಾವೀರ ಆಸ್ಪತ್ರೆಗೆ ಸೇರ್ಸಾದಿತ್ತಂಡು. ಕುಡ್ಲದ ಕಾವೂರು ಸಹಕಾರಿ ಸಂಸ್ಥೆ ಒಂಜಿಟ್ಟು ನಿಜ ಬಂಗಾರಂದು ನಂಬಾದು ನಕಲ ಬಂಗಾರ ಪದ್ದೆ ಅಡವದಿದ್ದು 5,24,000 ರೂಪಾಯಿದತ್ತು ದುಡ್ಡು ಕೊನೋದು
ಮಂಗಿ ಮಲ್ತದ್ನ ಮೂವೇರು ಆರೋಪಿಲಿನ ಕಾವೂರು ಪೊಲೀಸರು ಪತ್ತದೇರು. ಕುಡ್ಲ ಆಕಾಶ ಭವನ ಆನಂದನಗರದ 39 ವರ್ಷ ಪ್ರಾಯದ ಹಾರಿಫ್ ಅಬುಬಕ್ಕರ್, ನಂದೂರು ವಿಕರ್ಣಕಟ್ಟೆದ 34 ವರ್ಷ ಪ್ರಾಯದ ಮೊಹಮ್ಮದ್ ಆಶಿಕ್ ಕಟ್ಟತ್ತಾರ್ ಹುಸೇನ್ ಬೊಕ್ಕ ಪುತ್ತೂರು ತಾಲೂಕು ಬೆಳಂದೂರು ಗ್ರಾಮದ 33 ವರ್ಷ ಪ್ರಾಯದ ಅಬ್ದುಲ್ ರಮೀಜ್ ಇಂಚ ಮೂವೇರು ಆರೋಪಿಲಿನ ಕಾವೂರು ಪೊಲೀಸ್ ಸ್ಟೇಷನ್ದ ಪೊಲೀಸರು ಪತ್ತದೇರು. ಈ ಆರೋಪಿಲು ಕುಡ್ಲದ ಕಾವೂರು ಸಹಕಾರಿ ಸಂಸ್ಥೆ ಉಂಜಿಟ್ಟು ನಿಜ ಬಂಗಾರನ್ನು ನಂಬಾದು ನಕಲ ಬಂಗಾರನ್ನು ಅಡವ್ದಿದ್ದು 5,24,000 ರೂಪಾಯಿ ಪತ್ತಾದಿರು. ಅಕ್ಟೋಬರ್ 1 ಹಾರಿಫ್ ಅಬುಬಕ್ಕರ್ ಕಾವೂರುಡು ವಿವಿಧ ದೇಶ ಸಹಕಾರ ಸಂಘಡು ನಕಲ ಬಂಗಾರ ಅಡವ್ದಿದ್ದು 5,24,000 ರೂಪಾಯಿ ಸಾಲದ ತಂದಿರು. ಐದು ಬೊಕ್ಕ ಸಂಘದ ಕ್ಲೆಗೆ ಸಂಶಯ ಮುಡಿದು ಐನು ಬಂಗಾರದ ಆಚಾರಲೇಡ ಪರೀಕ್ಷೆ ಮಲ್ಪಾನಾಗ ಅವು ನಕಲಂದು ನಿಘಂಟ ಆತಂಡು. ಈ ಬಗೆಟ್ ಕಾವೂರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ದು ಅಕ್ಲು ತನಿಖೆ ಕೈಗೆ ತಂದು ಮೂವೇರು ಆರೋಪಿಲಿನ ಪತ್ತದಿರು. ಆರೋಪಿಲಿಡ್ದು ಒಟ್ಟು 25,50,000 ರೂಪಾಯಿ ಬೆಲೆತ ಸೊತ್ತುಲಿನ ಪೊಲೀಸರು ಸ್ವಾಧೀನಕ್ಕೆ ತಂದಿರು. ಭಾರತೀಯ ನ್ಯಾಯ ಸಂಹಿತೆ 2023 ಸಂಬಂಧ ಸೆಕ್ಷನ್ ಲೆನ ಅಡಿಟ್ ಕೇಸ್ ಪಾಡ್ದಂಡು. ಈ ಬಗೆಟ್ ಹೆಚ್ಚಿನ ತನಿಖೆ ಸಾಗದಂಡು. ಮುಲ್ಕಿ ಅರಂತಲ್ಲ ಬೊಕ ಕಾಂತು ಸೇವೆಗಾರ ಕುಟುಂಬವು ಒಂಜಕೊಂಜಿ ಸಂಬಂಧ ಇತ್ತದು ಹೊಸ ಟ್ರಸ್ಟ್ದವರ ಸಂಬಂಧ ಬುಲಿದು ಯೋಜನೆಲು ಗೆಲ್ಮೆ ಪಡೆವಡಂದು ಮುಲ್ಕಿ ಸೀಮೆ ದುಗ್ಗಣ ಸಾವಂತರ ಸೆರೆ ಪಂತೆರು. ಬಪ್ಪನಾಡು ಬಡಗು ಬಿತ್ಲಡು ಕಾಂತು ಸೇವೆಗಾರ ಧರ್ಮ ಚಾವಡಿ ಟ್ರಸ್ಟ್ ಉದಿಪನ ಮಲ್ತದು 6 ಪಾತೇರಿಯರು. ಮುಲ್ಕಿ ಸೀಮೆದ ಬಪ್ಪನಾಡು ಬಡಗು ಬಿತ್ಲಡು ಕಾಂತು ಸೇವೆಗಾರ ಧರ್ಮ ಚಾವಡಿ ಟ್ರಸ್ಟ್ ಉದಿಪನಗು ಐತಾರ ಅಠಣೆ ಆದಿತ್ತಂಡು. ಕಾಂತು ಸೇವೆಗಾರ ಧರ್ಮ ಚಾವಡಿ ಟ್ರಸ್ಟ್ ಕಟ್ಟುನ ಕ್ಷೇತ್ರ ಇಡೀ ಜೀರ್ಣೋದ್ಧಾರ ಮಲ್ಪನ ಬಗೆಟ್ ಮೂರ್ತದ ಕಾರ್ಯಕ್ರಮಗಳು ಪೂಜೆ ಮಾತ ದುಂಬತ್ತ ನಡತಂಡು. ಕಾಂತು ಸೇವೆಗಾರ ಧರ್ಮ ಚಾವಡಿ ಟ್ರಸ್ಟ್ದ ಮರ್ಯಾದಿ ಗುರುಕಾರ್ಯರು ಮಹೇಶ್ ಶಾಂತಿ ಸುರುತ ಪಾತ್ರ ಪಂಡದು ವಿಚಾರ ದುಂಬುದಿಯರು. ಟ್ರಸ್ಟ್ದ ಗುರುಕಾರ್ಯರು ವಾಸು ಪೂಜಾರಿ ಕೊಲೆಕಾಡಿ ಗುರುಕಾರ್ಮಿಡು ಮುಲ್ಕಿ ಸೀಮೆ ದುಗ್ಗಣ್ಣ ಸಾವಂತರ ಸೇರು ಕಾಂತು ಸೇವೆಗಾರ ಧರ್ಮ ಚಾವಡಿ ಟ್ರಸ್ಟ್ ಉದಿಪನ ಮಲ್ತೇರ. ದುಗ್ಗಣ್ಣ ಸಾವಂತರ ಸೇರು ಪಾತಿರ್ದು ಮುಲ್ಕಿ ಅರಂತರ್ಲು ಬುಕ್ಕ ಕಾಂತು ಸೇವೆಗಾರ ಕುಟುಂಬಗೂ ಒಂಜಕೊಂಜಿ ಸಂಬಂಧ ಇತ್ತದು ಹೊಸ ಟ್ರಸ್ಟ್ ಅವರ ಸಂಬಂಧಲು ಬುಲೆದು ಯೋಜನೆಲು ಗೆಲ್ಮೆ ಪಡೆವಡಂದು ಪಂಡಿರು. ಶಾಸಕರು ಉಮಾನಾಥ ಕೋಟೆನ್ ಪಾತಿರ್ದು ಸುಮಾರು 800 ಹೆಚ್ಚು ವರ್ಷಲಿನ ಇತಿಹಾಸ ಉಪ್ಪುನ ಕಾಂತು ಸೇವೆಗಾರ ಕುಟುಂಬ ಶ್ರದ್ಧೆ ಬೊಕ್ಕ ಭಕ್ತಿದ ಗುರ್ತು ಅದಿತ್ತದು. ನನದ ದಿನಕ್ಲೆಡು ದೈವಸ್ಥಾನ ಜೀರ್ಣೋದ್ಧಾರ ಮಾತೇರ್ನಲ್ಲ ಸಹಾಯ ಸಾಕರಡು ಒಗ್ಗಟ್ಟಿಡು ಗೆಲ್ಮೆಡ್ ನಡಪಡಂದು ಪಂಡಿರು. ಮುಲ್ಕಿ ಸೀಮೆ ಅರಸು ಕಂಬಳೋಡು ಕಾಂತು ಸೇವೆಗಾರ ಮನೆತನಗೂ ಸುರುತ ಮರ್ಯಾದಿತ್ತದು ಐಕುಂಜಿ ಸಮಿತಿ ಕಟ್ಟದು ಕಂಬಳದ ಬೆತ್ತ ಕೊರ್ದು ಸಮಿತಿಗೆ ಚಾಲನೆ ಕೊರಿಯರು. ಶಿವಗಿರಿ ಮಠದ ಮನೋಜ್ ತಂತ್ರಿ, ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಗುರುಕಾರ್ಯರು ಸೂರ್ಯಕಾಂತ್ ಜೆ ಸುವರ್ಣ, ಮುಲ್ಕಿ ನಗರ ಪಂಚಾಯತ್ ಗುರುಕಾರ್ಯ ಸತೀಶ್ ಅಂಚನ್, ಬಂಕಿ ನಾಯಕರು ಹಳೆಯಂಗಡಿ, ಅಂತಪ್ಪ ನಾಯಗಿರು ಉಳಿಪಾಡಿ ಗುಡ್ಡೆಸಾನ, ಬ್ರಹ್ಮಶ್ರೀ ನಾರಾಯಣಗುರು ವಿಚಾರ ವೇದಿಕೆ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್, ನಮ್ಮ ಕೂಡ್ಲ ಚಾನೆಲ್ ನಿರ್ದೇಶಕರ ಬುಕ್ಕ ಸಮಿತಿದ ಪದಾಧಿಕಾರಿ ಲೀಲಾಕ್ಷ ಬಿಕರ್ಕೆರ, ತೋಕೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಗುರುರಾಜ್ ಎಸ್ ಪೂಜಾರಿ, ಉದ್ಯಮಿ ಜಗನ್ನಾಥ ಕೋಟ್ಯನ್ ಕಟ್ಟದಂಗಡಿ, ಮೋಹನ್ದಾಸ್ ಪೂಜಾರಿ ಬೊಂಬಾಯಿ, ಕಕ್ವ ಕೊಲಕಾಡಿ ಬರ್ಕೆಸಾನದ ಇಲ್ಲಲ್ದ ವಿಶಾಲ್ ಎಸ್ ಸಾಲ್ಯನ್, ಕಾಂತು ಸೇವೆಗಾರ ಕುಟುಂಬದ ಮುಖ್ಯಸ್ಥರು ಪ್ರಕಾಶ್ ಸಾಲ್ಯನ್, ಟ್ರಸ್ಟ್ದ ಪ್ರಧಾನ ಕಾರ್ಯಂತಿರು ವಾಸು ಪೂಜಾರಿ ಚಿತ್ರಾಪುರ್ ಲೀಸಿದು ಪಾಲ್ದೆತೊಂಡಿರು. ಭಾಸ್ಕರ ಅಮೀನ್ ತೋಕೂರು ಬೊಕ್ಕ ಜನಾರ್ದನ ಬಂಗೇರ ಕೆಎಸ್ ರಾವ್ ನಗರ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಮೊಜ್ಜಿನಲ್ಲಿ ಅರಮನೆಗೆ ವಾಲಿಸಿದ ಇತಿಹಾಸ ಉಂಡ. ಅದೇ ಒಂದು ಇತಿಹಾಸ ಪುರಾತನವಾದಂಥ ಇತಿಹಾಸ ಈ ಕಾಂತು ಸೇವೆಗಾರನ ಕುಟುಂಬಸ್ಥ ಉಂಡು ಪಂಡ್ಪಣ ಈ ನಮ್ಮ ತಿಳಿಯುಂಡ. ಅರಮನೆಗಳ ಈ ಒಂಜಿ ಕಾಂತು ಸೇವೆಗಾರನ ಒಂಜಿ ಈ ಕುಟುಂಬ ನೆಕ್ಕಲ ಸಂಬಂಧ ಎಂಚಿನ ಪಂಡ ವರ್ಷ ವರ್ಷ ಕಂಬಳದ ಸಂದರ್ಭಡು ಅಕಲ್ನ ಕೆರಳು ಬತ್ತದು ಕಂಬಳೋಡು ಪ್ರಪ್ರಥಮವಾದ ಭಾಗ್ಯಾಪುಂಡು ಓಟ ಮಲ್ಪುಂಡು ಪಂಡ ಮಾತ್ರ ನಂಗೆ ಗೊತ್ತಿತ್ತು. ಆಂಡ ಮಹೇಶ್ ಶಾಂತಿಯರು ಪಂಡಿಲಕನೆ 1300 ಸ್ಟಾರ್ಟ್ ಇತ್ತಿನಂಚಿನ ಒಂದು ಇತಿಹಾಸ ಇನ್ನು ಮುಟ್ಟಲ ಒಂದು ಅರಮನೆಗೆ ವಾರಿತಿದ ಒಂದು 800 ವರ್ಷದ ಇತಿಹಾಸ ಉಂಡ. ಅತೇ ಮಲ್ಲ ಇತಿಹಾಸ ಇನ್ನು ಈ ನೆಕ್ಕಲ ಉಂಡು ಪನ್ಪನ ಇನ್ನು ತೆರಿಯಾಂಡು ಅಂಚನದವರ ಈ ಒಂಜಿ ಮಾತೆಲ್ಲ ಒಟ್ಟು ಕೊಡ್ದು ಒಂದು ಟ್ರಸ್ಟ್ ಮಂದಾರು ವಾರಿತಿದ ಯೋಜನೆಯಲ್ಲಿ ಪಾಡ್ದಾರು. ಆ ಯೋಜನೆ ಸಂಪೂರ್ಣವಾದ ಎಡ್ಡೆ ರೀತಿಯ ಅತಿ ಬೇಗ ಆವಡು ಪನ್ಪೇನು ನಮ್ಮ ಆರಾಧ್ಯ ದೇವರ ಅಂತ ಬಪ್ಪನಾಡು ದುರ್ಗಾ ಪರಮೇಶ್ವರ ಮರಳ ಯಾಲ್ನ ಬೆಟ್ಟ ನಟೊಂಬೆ ಇನಿ 80 ವರ್ಷದ ಮುದ ಇತಿಹಾಸ ಪುನಂಚಿನ ಒಂಜಿ ಜಾಗ್ ನಡೆ ಅದನ್ನು ಇನಿಯಾಯ್ಕೆ ಕುಡರ ಮಲ್ಲ ಮಟ್ಟದ ಲೆಕ್ಕದ ಇಡೀ ಊರಿಗೂ ಒಂಜಿ ಆಶೀರ್ವಾದ ಮಲ್ಪನಂಚಿನ ಯೋಗ ಬೊಕ್ಕ ಭಾಗ್ಯ ಕೊಡ್ದು ಬೈದಿನ ನಾನು ಎನ್ನುವೆ ದಯಪಂಡ ದುಂಬು ಮಾತೆ ಅಂಚ ಅಂದಕೆಂಡ ಕಾಂತು ಸೇವೆಗಾರ ಎಂದು ಪಂಡ ನಂಗೆ ನಾನು ಎನ್ನುವೆ ದುಂಬು ಮಾತು ಒಂಜಿ 300, 400, 500 ವರ್ಷದ ದುಂಬು ದೈವಲು ಮಾಯಕ್ಕೊಡು ಒಂದು ಸರಿಯಾದಿತ್ತಿನಂಚಿನ ಒಂಜಿ ಗಡಿಪತಿ ನೆಡ ಅದನ್ನ ಯಜಮಾನಿಡ ಪಾತ್ಯರೊಂದಿತ್ತಾಗೆ ದೈವಲು ಲೆಪ್ಪುನಾಗ ಬರೊಂದಿತ್ತ ಆತ ಶ್ರದ್ಧೆ ಆತ ಭಕ್ತಿ ರೀತಿನ ಹಿರಿಯರುಪುನಾಗ
ದೈವಲು ಈ ಜನ ದೈವ ಅಂದು ಬಂದಾಗ ಯಾನು ಉಲ್ಲೆ ಅಂದು ಉಂಕುಟುದಿನಂಚಿನ ಓಕೊಂದಿನಂಚಿನ ಎತೋ ದೃಷ್ಟಾಂತಲು ಉಲ್ಲ ಅಂದು ಪನ್ಪುರೇನೆ ನಮ್ಮೇರು ಪನೊಂದಿತ್ತೇರು ಖಂಡಿತವಾದಿಲ್ಲ ನೀ ಕಾಂತು ಸೇವೆಗಾರೆ ದೈವತ್ ಅಂಡ ದೈವಡ ನೇರವಾದ ಸಂಪರ್ಕ ಪುನಂಚಿನ ವ್ಯಕ್ತಿ ಅದು ಪೋಡು ಆನಿದ ದಿನೊಟ್ಟು ನಮ್ಮ ಮಾತೆಲ್ಲ ಸೇರಿದು ಶ್ರದ್ಧೆ ಬಕ್ಕ ಭಕ್ತಿ ಒಂಜೆ ನೆಟ್ಟು ನಮ್ಮ ಮಲ್ಪೊಡು ಯಾನ ಮಲ್ಲ ಯಾನ್ ಎಲ್ಲಿ ಅಂದತ್ತೆ ಶ್ರದ್ಧೆ ಬಕ್ಕ ಭಕ್ತಿ ಇದು ದೈವ ಮಲ್ಲ ನಮ್ಮ ಮಾತೆಲ್ಲ ಸೇರಿದು ಏನು ಮಲ್ಪಗ ಅಂದು ಬಣ ಪೊಣ್ಣುಲು ಹೆಚ್ಚಾದ ಮಿತ್ತ ಮಟ್ಟದ ಬರವು ಕಲ್ತೊಂದುಲ್ಲೇರು ಆಂಜುಕ್ಲೆಗ್ಲ ಮಿತ್ತ ಮಟ್ಟದ ಬರವು ಕುರ್ಪುನವ ಅಗತ್ಯ ಅಂದು SRS ಮಸಾ ಸಂಸದ ಶೈಲೇಂದ್ರ ವೈ ಸುವರ್ಣ ಪಂತೇರ ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ನೀಲಿಟ್ಟು ಕುಡ್ಲಡ್ ಅಂಕುರ ಪಂಪನ ಸಮಾಜ ಸೇವಾ ಕಾರ್ಯಕ್ರಮ ಉದಿಪನ ಮಲ್ತದ ಆರು ಪಾತೇರಿಯರು ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ನೀಲಿಟ್ಟು ಪ್ರಜ್ಯೋತಿ ಬಳಗದ ಜೊತೆ ಸೇರಿಗಿಡು ಅಂಕುರ ಪಂಪನ ಸಮಾಜ ಸೇವಾ ಕಾರ್ಯಕ್ರಮದ ಉದಿಪನ ಕುಡ್ಲ ಉರ್ವಸ್ಟೂರ್ದ ಮಹಿಳಾ ಮಂಡಲ ಒಕ್ಕೂಟದ ವನಿತಾಂಗನೊಂದು ನಡೆತಂಡು ಮಲ್ಲಬಿನ್ನೇರು ಹೋಟೆಲ್ ದೀಪ ಕಂಬರ್ಸ್ದ ಆಡಳಿತ ನಿರ್ದೇಶಕರು ಊರ್ಮಿಳಾ ರಮೇಶ್ ಬೊಕ್ಕ SRS ಮಸಾಲಾ ಸಂಸ್ಥದ ಯಜಮಾನಿರು ಶೈಲೇಂದ್ರ ವೈ ಸುವರ್ಣ ತುಡರಬೊಳ್ಬ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೇರು ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ಗುರ್ಕಾರ್ದಿ ಚಂಚಲ ತೇಜೋಮಯ ಗುರ್ಕಾರ್ ಮಿಡು ನಡತ್ನ ಲೀಸಿಡು ಬರವು ಬೊಕ್ಕ ವೈದ್ಯಕೀಯ ಸೇವೆದ ನಿಲೆಟ್ಟು ಸಹಾಯಪಣವು ಪಟ್ಟೀರು ಒಕ್ಕೂಟದ ನಿಲೆಟ್ಟು 2026 ಜನವರಿ 31 ಬೊಕ್ಕ ಫೆಬ್ರವರಿ 1 ಕುಡ್ಲಾಡು ಕರ್ನಾಟಕ ರಾಜ್ಯ ಪೊಂಜಿರನ ಸಾಂಸ್ಕೃತಿಕ ಸಭೆ ನಡಪೆರೆಯ್ತದು ಐತ ಮಾಹಿತಿ ಓಲಿನ ಈ ಪೊರ್ತುಡು ಬಿಡುಗಡೆ ಮಂತೇರು ಶೈಲೇಂದ್ರ ವೈ ಸುವರ್ಣ ಪಾತಿರ್ದು ಪಿರವರಿದ್ನ ವರ್ಗ ಬೊಕ್ಕ ಜಾತ್ಲಿನ ಸಮಾಜುಡು ಮಿತ್ತ ಮಟ್ಟದ ಬರವು ಕಲ್ಪನ ಪೊಂಜೋಕ್ಲು ನೂದಿಟ್ಟು ಎಣ್ಪ ಇತ್ತದು ಆಣಲು ಇರುವ ಮಾತ್ರ ಉಳ್ಳೇರು ಅಂಚಾದ ಕಲ್ತನ ಪೊಣ್ಣುಲೆಗೆ ಮದಿಮೆಗೆ ಆಣತಿ ಕುಜ್ಜಿ ಅಂಚಾದ ಆಣಲೆಗೆ ಮಿತ್ತ ಮಟ್ಟದ ಬರವು ಕಲ್ಪವನ ಅಗತ್ಯ ಅಂದು ಪಂಡೇರು ಚಂಚಲ ತೇಜೋಮಯ ಗುರ್ಕಾರ್ಮೆದ ಪಾತ್ರ ಪಂಡದು ಅಂಕುರ ಕಾರ್ಯಕ್ರಮ ಕುಡ್ಲ ತಾಲೂಕಿಗೂ ಮಾತ್ರ ಉಪ್ಪಂದೆ ಇಡೀ ಜಿಲ್ಲೆ ಕೊನೆಯರ ಉದ್ದೇಶದಿ ಒಂದುಂಡು ಒಂದಕ್ಕೆ ಮಾತೆರ್ನಲ್ಲ ಸಾಕಾರ ಬೋರ್ಡೊಂದು ಪಂಡೇರು ಒಕ್ಕೂಟದ ಮರ್ಯಾದಿ ಸಲಹೆಗಾರರು ದೇವಕಿ ಅಚ್ಯುತ ಒತ್ತುಗುರ್ಕಾರ್ದಿ ಮನೋರಮಾ ಉಮೇಶನ್ ಕಾರ್ಯಂತಿರ ರೇಖಾ ಶೆಟ್ಟಿ ಸುಕಲತಾ ವೈ ಸುವರ್ಣ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು ನಮಗೆ ಬೇಸರ ಆಗ್ತದೆ. ನೀವು ಯಾರಿಗೆಲ್ಲ ಈಗ ಸ್ಪಂದಿಸಿದ್ದೀರಿ ನೋಡಿ, ಅವರನ್ನು ನೋಡುವಾಗ ನಮಗೆ ಬೇಸರ ಆಗ್ತದೆ. ಅಂಥ ಒಂದು ಕಾರ್ಯಕ್ರಮ ಮಾಡಿದ್ದೀವಿ, ಭಾಳ ಸಂತೋಷ. ನಮ್ಮಿಂದ ಸಹ ಏನಾದರೂ ಸಹಕಾರ ಆಗೋದು ಕೊಡ್ತೇವೆ. ನಾವು ಸ್ಕಾಲರ್ಶಿಪ್ ಕೊಡೋದು SLC ಪಾಸಾದ ಮಕ್ಕಳಿಗೆ, SLC ಮಾರ್ಕ್ಸ್ ಮತ್ತು ಪವರ್ಟಿ ಇದ್ದರೆ ಮಾತ್ರ ಕೊಡೋದು. SLC ಮಾರ್ಕ್ಸಿನ ನಂತರ ಸ್ಕಾಲರ್ಶಿಪ್ ಕೊಡಲಿಕ್ಕೆ ಶುರು ಮಾಡಿದರೆ 6 ತಿಂಗಳಾದ ಕೂಡಲೇ ಒಂದ್ಸಲ ಕರಿತೇವೆ ಇವ್ಯಾಲ್ಯೂಯೇಷನ್ ಪ್ರೋಗ್ರಾಮ್ ಅಂತ. ಆಗ ರಿಸೋರ್ಸ್ಫುಲ್ ಪರ್ಸನ್ ಹತ್ರ ಸಹ ಮಾತಾಡ್ತೇವೆ, ಮಾರ್ಕ್ಸ್ ಎಲ್ಲ ನೋಡ್ತೇವೆ. ಅವರು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಕಂಟಿನ್ಯೂ ಮಾಡ್ತೇವೆ. ಪುನಃ ಅವರು ಅಪ್ಲಿಕೇಶನ್ ಕೊಡಲಿಕ್ಕಿಲ್ಲ, ಪುನಃ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಅವರು ಎಷ್ಟು ಕೋರ್ಸ್ ಮಾಡ್ತಾರೆ, MCom ಮಾಡ್ತಾರೆ, BCom ಮಾಡ್ತಾರೆ, BE ಮಾಡ್ತಾರೆ, ಎಲ್ಲ ನಮ್ಮನ್ನು MBA ಮಾಡುವವರು ಎಲ್ಲ ಮಕ್ಕಳಿದ್ದಾರೆ. ಅದರಿಂದಾಗಿ ದಯವಿಟ್ಟು ಆದಷ್ಟು ಹುಡುಗರನ್ನು ಸ್ವಲ್ಪ ಅವರಿಗೊಂದು ಬುದ್ಧಿಯವರ ಸರಿ ಬೆಳೆಯುವವರಿಗೆ ಗಟ್ಟಿಯಾಗಿ ಹಿಡ್ಕೊಂಡು ಅವರನ್ನು ಎಜುಕೇಷನ್ ನೆಟ್ಟಿನಿಂದ ಹೊರಗೆ ಹೋಗೋದಾಗಿ ಮಾಡಿ ಅಂತೇಳಿ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ, ನಿಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ, ನಿಮ್ಮ ಈ ಕಾರ್ಯಕ್ರಮವನ್ನು ಪ್ರಶಂಸಿಸುತ್ತಾ, ನಿಮ್ಮ ಈ ಸಾಧನೆಗೆ ಒಂದು ಉತ್ತಮ ಒಂದು ಮಾರ್ಕ್ ಕೊಡುವಂಥ ಕೆಲಸ ಮಾಡಬೇಕು. ಅಂಥ ಒಂದು ಸಾಧನೆ ಮಾಡಿದ್ದೀರಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಒಕ್ಕೂಟ ಅಂದರೆ 9 ಜಿಲ್ಲೆಗಳಿವೆ. ಅದೆಲ್ಲದರ ನಮ್ಮ ಮಹಿಳಾ ಒಕ್ಕೂಟದ ಅಧೀನದಲ್ಲಿದೆ. ಅದು ಅವರ ಜನರಲ್ ಬಾಡಿಯೆಲ್ಲ ಸಭೆಗಳು ನಡೆಸುವುದು ಇಲ್ಲವೇ. ನಮಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಟ್ಯಾಕ್ಟ್ ಇದೆ. ಪ್ರತಿ ತಾಲೂಕುಗಳಿಗೆ ಹೋಗಿ ನಾವು ಈ ಒಂದು ಸೇವೆಯನ್ನು ಮಾಡಬೇಕು ಅನ್ನೋದು ನಮ್ಮದೊಂದು ಆಸೆ ಇದೆ. ಪ್ರತಿ ಒಂದು ಎಲ್ಲೆಲ್ಲಿ ಬರೀ ನಾವೊಂದು ಮಂಗಳೂರಿಗೆ ಸೀಮಿತ ಆಗಬಾರ್ದು ಅಥವಾ ಒಂದು ಏರಿಯಾಕ್ಕೆ ಸೀಮಿತ ಆಗಬಾರ್ದು ಅಂತ ಹೇಳಿ ನಾವು ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮವನ್ನು ಇನ್ನೂ ಎತ್ತರಕ್ಕೆ ಹಮ್ಮಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ತೋಟಗಾರಿಕಾ ಉತ್ಪನ್ನ ಬೆಳೆಗಾರರ ಸಹಕಾರ ಮಾರಾಟ ಬೊಕ್ಕ ಸಂಸ್ಕರಣ ಸಂಘ ಹಾಫ್ ಕಾಮ್ಸ್ ಕುಡ್ಲದ ನನದ 5 ವರ್ಷಗೂ ಪದಾಧಿಕಾರಿನ ಅಜಪ್ಪು ಆತಂಡು. ಪ್ರಶಾಂತ್ ಎ ಗಟ್ಟಿ ಪೊಸ ಗುರ್ಕಾರ್ ರಾತೀರು, ಅಂಚನೆ ಸಚಿನ್ ಕುಮಾರ್ ಬಿ ಒತ್ತು ಗುರ್ಕಾರ್ ರಾತೀರು. ಕುಡ್ಲ ತಾಲೂಕುದ ಪ್ರಶಾಂತ್ ಎ ಗಟ್ಟಿ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ತೋಟಗಾರಿಕಾ ಉತ್ಪನ್ನ ಬೆಳೆಗಾರರ ಸಹಕಾರ ಮಾರಾಟ ಬೊಕ್ಕ ಸಂಸ್ಕರಣ ಸಂಘ ಹಾಫ್ ಕಾಮ್ಸ್ ಕುಡ್ಲದ ಪೊಸ ಗುರ್ಕಾರ್ ರಾತೀರು. ಪುತ್ತೂರು ತಾಲೂಕುದ ಸಚಿನ್ ಕುಮಾರ್ ಬಿ ಒತ್ತು ಗುರ್ಕಾರ್ ರಾತೀರು. ಈ ಇರ್ವೇರ್ಲ ವಿರೋಧದ ಅಂತೆ ಪದಾಧಿಕಾರಿಲಾತೀರು. ಆಡಳಿತ ಮಂಡಳಿದ ಗುರ್ಕಾರ್ಯರು ಬೊಕ್ಕ ಒತ್ತು ಗುರ್ಕಾರ್ಲಿನ ಅಜಪ್ಪುನು ಸಹಕಾರ ಸಂಘುಲಿನ ಸಹಾಯಕ ನಿಬಂಧಕರು ತ್ರಿವೇಣಿ ರಾವ್ ಕೆ ನಳಪಾದ ಕುರಿಯರು. ನಿರ್ದೇಶಕರೈನ ಜಯಪ್ರಕಾಶ್ ಕೂಜುಗೋಡು, ಜಯಕುಮಾರ್ ಪರ್ಕಳ, ಹರೀಶ್, ಯಶೋಧರ ಶೆಟ್ಟಿ ಬಿ,
ಕೆ ಲಕ್ಷ್ಮೀನಾರಾಯಣ ಉಡುಪ, ಸೀತಾರಾಮ ಗಾಣಿಗ, ರತ್ನರಾಜ್ ಪಿ, ಅನಂತ ಪದ್ಮನಾಭ ಉಡುಪ, ವಿಜಯ ರೈ ಚೀಂಪ, ಸುಂದರ್ ನಾಯ್ಕ್, ನಿರ್ಮಲಾ, ಮಮತಾ ಎಂಗಟ್ಟಿ, ಸುಭದ್ರ ರಾವ್ ಈ ಪೊರ್ತುಡಿತ್ತೇರು. ವ್ಯವಸ್ಥಾಪಕ ನಿರ್ದೇಶಕರು ಬೊಕ್ಕ ತೋಟಗಾರಿಕಾ ಇಲಾಖೆದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಕೆ ಪ್ರವೀಣ್ ಹೊಸ ಗುರುಕಾರೆ, ಒತ್ತು ಗುರುಕಾರೆ ಬೊಕ್ಕ ನಿರ್ದೇಶಕರಿಗೆ ಮೆಚ್ಚುಗೆ ತೆರಿಪಾದ ಎಡ್ಡೆ ಬಯಕಿರು. ವ್ಯವಸ್ಥಾಪಕರು ರವಿಚಂದ್ರ ಶೆಟ್ಟಿ ಮಾಹಿತಿ ಕುರಿತು ಮಾತಾ 14 ಜನ ನಿರ್ದೇಶಕರು ಬೊಕ್ಕ ಗುರುಕಾರೆ, ಒತ್ತು ಗುರುಕಾರೆ ಮಾತಾ ವಿರೋಧ ಇಜ್ಜಂದ ಗೆಂದಿದಿருந்து ಪಂಡೇರು. ಗುರುಕಾರ್ಯರು ಪ್ರಶಾಂತ್ ಎ ಗಟ್ಟಿ ಪಾತಿರ್ದು ಕರೆನ 10 ವರ್ಷ ತಾನು ಸಂಘದ ನಿರ್ದೇಶಕ ಆದುಲ್ಲೆ ಉತ್ಪತ್ತಿ ಬುಲೆಪುನಕ್ಲೆಗೆ ನ್ಯಾಯಗೂ ಸರಿಯಾಯಿನ ಬೆಲೆ ಕೊಡ್ದು ಅಕ್ಲಿಡ್ದು ಕಾಯಕಜಿಪ್ಪು ಸೊತ್ತುಲಿನ ಒಟ್ಟು ಮಲ್ತದು ಗಿರಾಕಿಲಿಗೆ ಗುಣಮಟ್ಟದ ಕಾಯಕಜಿಪ್ಪು ಸೊತ್ತುಲಿನ ಒದಗಾಯರ ತಯಾರುಲ್ಲ ಸಂಘ ಲಾಭಡು ನಡೆತೊಂದು ತಿಳಿಪಾಯರು. ಅವಿರೋಧವಾಗಿ 16ಕ್ಕೆ 16 ಮಂದಿನೂ ಆಯ್ಕೆಯಾಗಿದ್ದಾರೆ ಅಂತ ಹೇಳಕ್ಕೆ ಖುಷಿ ಆಗ್ತಾ ಇದೆ. ಅದರ ಮೇಲೂ ಇವತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಈ ಆಯ್ಕೆಯು ಹೆಚ್ಚಾಗಿ ಕೆಲವು ಕಡೆಗಳಲ್ಲಿ ಚುನಾವಣೆ ನಿಮಿತ್ತ ಆಗ್ತದೆ. ಆದ್ದರಿಂದ ನಮ್ಮ 16ಕ್ಕೆ 16 ಮಂದಿಯು ಇವತ್ತು ಒಮ್ಮತ ಅಭಿಪ್ರಾಯದಿಂದ ನಮ್ಮ ಪ್ರಶಾಂತ್ ಗಟ್ಟಿಯವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಅವಿರೋಧವಾಗಿ ನಮ್ಮ ಉಪಾಧ್ಯಕ್ಷರಾಗಿ ಸಚಿನ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಇವರು ಇನ್ನು ಮುಂದಿನ 5 ವರ್ಷಗಳಲ್ಲಿ ನಮ್ಮ ಈ ಆಡಳಿತ ಮಂಡಳಿಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಮಂಗಳೂರು ನಗರದಲ್ಲಿ ತರಕಾರಿ ಪೂರೈಕೆಯನ್ನು ಮಾಡಿದ ಒಂದು ಹೆಗ್ಗಳಿಕೆ ಅದು ನಮ್ಮ ಸೀತಾರಾಮ ಗಾಣಿಗ ಅವರ ಅಧ್ಯಕ್ಷತೆಯಲ್ಲಿ ಇರುವಾಗ ಮಾಡಿದಂಥ ಒಂದು ನಮಗೆ ಆಗಿನ ಜಿಲ್ಲಾಧಿಕಾರಿ ಹತ್ರ ರಾಜೇಂದ್ರ ಸರ್ ಅವರವರು ಅವಕಾಶ ಕೊಟ್ಟು ನಮ್ಮ ಸಂಸ್ಥೆಯನ್ನು ಜನಮನಕ್ಕೆ ತಲುಪುವಂಥ ವ್ಯವಸ್ಥೆಯನ್ನು ಆವತ್ತು ಮಾಡ್ಕೊಂಡು ಬಂದಿದ್ದೇವೆ. ಅಂತೆಯೇ ಇನ್ನು ಮುಂದೆ ನಾವು ನಮ್ಮ ನಗರದಲ್ಲಿ ಮಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಮತ್ತು ಇಲ್ಲಿ ಬೆಳೆಗಾರರಿಲ್ಲ, ಇಲ್ಲಿ ನಾವು ಅವರಿಗೆ ತರಕಾರಿಯನ್ನು ಉತ್ತಮ ಮಟ್ಟದ ಗುಣಮಟ್ಟದ ತರಕಾರಿಯನ್ನು ಪೂರೈಕೆ ಮಾಡುವಂಥ ವ್ಯವಸ್ಥೆಗೆ ಬದ್ಧರಾಗಿರ್ತೇವೆ. RSS ಸಂಘಟನೆಗೆ 100 ವರ್ಷ ಆಂಡು ಸಂಘದ ಕಾರ್ಯಾಲಯ ಇಡೀ ದೇಶ ಮೆಚ್ಚಿದೆ. ನೆಹರು ಕಾಲಡು RSS ಪಥ ಸಂಚಲನ ನಡಪಾದನದು ಒಡಿಪುದ ದುಂಬುದ ಶಾಸಕರು ರಘುಪತಿ ಭಟ್ ಒಡಿಪುಡು ಪಂತೇರು. ಒಡಿಪುಡು RSS ಕಾರ್ಯಕ್ರಮಟು ದುಂಬುದ ಶಾಸಕರು ರಘುಪತಿ ಭಟ್ ಗಣವೇಷಧಾರ ಆದ ಪಾಲ್ತಂದು 5 ಬೊಕ್ಕ ಆರ ಮಾಧ್ಯಮದ ಕಡಪಾತಿರ್ದು RSS ಸಂಘಟನೆಗೆ 100 ವರ್ಷ ಕರೆಂಡು ಸಂಘದ ಕಾರ್ಯಾಲಯ ದೇಶನೇ ಮೆಚ್ಚಿದಂಡು ಭಾರತನು ಪ್ರೀತಿ ಮಲ್ಪಣಕ್ಲು ಮಾತಾ ಹಿಂದೂಲೂಂದು ಪನ್ಪಣವು RSS ತತ್ವ ಆದಿತ್ತದು. ಹಿಂದೂ ಕ್ರೈಸ್ತ ಮುಸಲ್ಮಾನ ಪನ್ಪಣ ಭೇದ RSSಗೆ ಇಜ್ಜಿಂದು ಪಂಡಿರು. ಸಾರ್ವಜನಿಕವಾದ RSS ಕಾರ್ಯ ನಿಷೇಧ ವಿಚಾರವೂ ಸಂಬಂಧ ಮಂತ್ರಿ ಪ್ರಿಯಾಂಕ್ ಖರ್ಗೆ ಓಲೆ ವಿಚಾರವೂ ಆರು ಎದುರುತ್ತರ ಕೊಯ್ಯರು. ವಾಜಪೇಯಿ ಮೋದಿ RSS ಸಂಘಟನೆ ಹಿಡಿದು ಬತ್ತನಕ್ಲು ಅಕ್ಲನ ಕೆಲಸನು ದೇಶನೇ ಮೆಚ್ಚಿದಂಡು ಪ್ರಿಯಾಂಕ್ ಖರ್ಗೆನ ಈ ನಡೆಕೆಯನ್ನ ವಿರೋಧ ಉಂಡು. RSS ಬುಲೈನಾಥ್ ದೇಶೋಗೆಡ್ಡೆ ಕಾಂಗ್ರೆಸ್ದ ಕೆಲವರಿಗೆ RSSದ ಪೋಡಿಗೆ ಉಂಡು ರಘುಪತಿ ಭಟ್ ಪಂಡೇರು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಚನೆಯಾಗಿ 100 ವರ್ಷ ಆಗ್ತಾ ಇರುವಂಥ ಒಂದು ಸಂದರ್ಭ. ಇಡೀ ದೇಶ ಇವತ್ತು ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಸೇವೆಯನ್ನು ರಾಷ್ಟ್ರಕ್ಕೆ ತರುವಂಥ ಸೇವೆಯನ್ನು ಮೆಚ್ಚಿದೆ. ಹಿಂದೆ ನೆಹರೂರವರ ಕಾಲದಲ್ಲಿಯೂ ಪೆರೇಡ್ನಲ್ಲೇ RSSಗೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ. ಅಂಥ ಒಂದು ರಾಷ್ಟ್ರಭಕ್ತ ಸಂಘಟನೆ ಸಾರ್ವಜನಿಕ ಸ್ಥಳದಲ್ಲಿ ಆಗಬಾರ್ದು ಅಂತ ಹೇಳುವಂಥದ್ದು ಖಂಡಿತ ಒಪ್ಪತಕ್ಕಂಥ ವಿಚಾರ ಅಲ್ಲ. ಕಾಂಗ್ರೆಸ್ ಅಂತ ಹೇಳುವಂಥದ್ದಕ್ಕಿಂತ ವ್ಯಕ್ತಿಗಳು ಕೆಲವರಿಗೆ ಆ ಭಾವನೆ ಇದೆ, ಅದು ತಪ್ಪು ಭಾವನೆ. ಅವರು ತಿದ್ದುಕೊಳ್ಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಯಾವುದೇ ರಾಷ್ಟ್ರೀಯ ಸ್ವಯಂ ಸಂಘದಲ್ಲಿ ನಾನು ITC OTC ಆದಂಥವನು, ಸ್ವಯಂ ಸೇವಕನಾಗಿ ಬಾಲ್ಯದಿಂದ ಕೆಲಸ ಮಾಡೋದು, ಇವತ್ತಿನವರೆಗೂ ಕೆಲಸ ಮಾಡ್ತಾ ಇದ್ದೇನೆ. ನಾನು ಅದರಲ್ಲಿ ತೊಡಗಿಸ್ಕೊಂಡಿದ್ದೆ. ಎಲ್ಲಿಯೂ ರಾಷ್ಟ್ರ ವಿರೋಧಿಯಾದಂಥ ಅಥವಾ ಧರ್ಮ ವಿರೋಧಿಯಾದಂಥ ಬೋಧನೆಯನ್ನು ಎಲ್ಲಿಯೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾಡಿದ್ದಿಲ್ಲ. ಹಾಗಾಗಿ ರಾಷ್ಟ್ರೀಯ ಸೇವಕ ಸಂಘ ಈ ದೇಶದಲ್ಲಿ ಬೆಳೆದಷ್ಟು ರಾಷ್ಟ್ರದ ಹಿತ ಅಂತ. ಪಾಪ್ ಆಫ್ ಮಾರ್ಕೆಟ್ ಕುಡ್ಲ ಸೀಸನ್ ಎಣ್ಮತ್ತ 2 ದಿನದ ಪ್ಲಿಯ ಮಾರ್ಕೆಟ್ ಬೊಕ್ಕ ವಸ್ತು ಪ್ರದರ್ಶನ ಕುಡ್ಲನಗರದ ಬೆಂದು ಸೈಂಟ್ ಸೆಬೆಸ್ಟಿಯನ್ ಇಂಗ್ರಿಜ್ದ ಸಭಾಂಗಣ ನಡೆತ್ತದೆ. ಪಾಪ್ ಆಫ್ ಮಾರ್ಕೆಟ್ ಕುಡ್ಲ ಸೀಸನ್ ಎಣ್ಮತ್ತ 2 ದಿನದ ಪ್ಲಿಯ ಮಾರ್ಕೆಟ್ ಬೊಕ್ಕ ವಸ್ತು ಪ್ರದರ್ಶನ ಕುಡ್ಲನಗರದ ಬೆಂದು ಸೈಂಟ್ ಸೆಬೆಸ್ಟಿಯನ್ ಇಂಗ್ರಿಜ್ದ ಸಭಾಂಗಣ ನಡೆತ್ತದೆ. ಪ್ರದರ್ಶನ ತುಯರ ಬೊಕ್ಕ ಸುತ್ತಲಿಂದ ತುನೆರೆ ಭಾರಿ ಜನ ಬರೊಂದಿತ್ತೇರು. ಅಜಿಪೊಡ್ದು ಹೆಚ್ಚ ಅಂಗಡಿ ಇತ್ತಿದ್ದು ಇಲ್ಲಲ್ ಗಲಸುನ ಬಗೆ ಬಗೆತ ವಸ್ತುಲಿನ ಪ್ರದರ್ಶನ ಉದಿದಿತ್ತೇರು. ಕುಡ್ಲಡು ಊರ್ದ ಉದ್ಯಮಲೆಗೆ ಉಮೇದು ಕುರ್ಪಣ ದಿಟ್ಟಿಡು ದೀವನ್ನ ಈ ಮಾರಾಟ ಮೇಳಡು ಜೌಲಿ ಫ್ಯಾಷನ್ ಸಾಧನಗಳು ಪದ್ದೇಲು ಜೋಕ್ಲಿನ ಗೊಬ್ಬುದ ವಸ್ತುಲು ಸೇರಿದಂಚ ಇಲ್ಲಡು ಗಲಸುನ ಹೆಚ್ಚಿನ ಮಾತಾ ವಸ್ತುಲಿನ ಪ್ರದರ್ಶನಗಳು ಜಮೆ ಮಲ್ತದಿತ್ತೇರು. ಫುಡ್ ಕೋರ್ಟ್ಲ ಆಟಣೆ ಆದಿತ್ತಂದು ಅಥೆನಾ ಆಸ್ಪತ್ರೆದ ನೆಲೆಟ್ಟು ಧರ್ಮದ ವೈದ್ಯಕೀಯ ಶಿಬಿರಲ ದಿದಿತ್ತೇರು.
ವಿಶೇಷವಾದ ಊರುಡೆ ತಯಾರು ಮಲ್ತನ ಕೈ ಚಾತುರ್ಪು ವಸ್ತುಲು ಬಗೆ ಬಗೆತ ಉಪ್ಪಡು ತೊಡ್ವಿನಿ ಇಂಚ ಮಾತ ವ್ಯವಸ್ಥೆಲ ಮಲ್ತದಿತ್ತೇರೆ. ಬೆಂದೂರು ಇಂಗ್ರೇಜಿದ ಸಹಾಯಕ ಧರ್ಮಗುರು ವಿವೇಕ್ ದೀಪಕ್ ಪಿಂಟೋ ಪಾಪ್ ಆಫ್ ಮಾರ್ಕೆಟ್ ಕುಡ್ಲ ಸೀಸನ್ ಎಣ್ಮೆತ ಪ್ಲಿಯಾ ಮಾರ್ಕೆಟ್ ಬೊಕ ವಸ್ತು ಪ್ರದರ್ಶನ ಉದಿಪನ ಮಲ್ತದು ಎಡ್ಡೆ ಬಯಕೆರು. ಶಾಸಕರ ವೇದವ್ಯಾಸ ಕಾಮತ್ ಪಾತಿರ್ದು ಲೋಕಲ್ ಫಾರ್ ವೋಕಲ್ ಪನ್ಪನ ಉದ್ದೇಶದಡಿಟ್ಟು ಊರ್ದ ಉತ್ಪತ್ತಿಲೆಗೆ ಪ್ರಾಮುಖ್ಯತೆ ಕೊರದು ಪ್ರದರ್ಶನ ಬೊಕ ಮಾರಾಟ ವ್ಯವಸ್ಥೆ ಮಲ್ತದನ ಬಗೆಟ್ ಸಂಯೋಜಕರೈನ ಲಕ್ಷ್ಮೀ ಶೆಟ್ಟಿ ಬೊಕ ಕೂಟದಕ್ಲೆಗೆ ಮೆಚ್ಚುಗೆ ತೆರಿಪಾಯಿರು. ಬಡವೇರ್ನ ಆಶೀರ್ವಾದಡು ವಿಧಾನಸಭಾ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ರಾಜಕೀಯವಾದ ನಲಾತ್ ಮಿತ್ತ ಮಟ್ಟಗೂ ಏರುವಿರೆಂದು ಕೆಪಿಸಿಸಿ ಸದಸ್ಯರು ಉಮರ್ ಫಾರೂಕ್ ಪರಂಗಿಪೇಟೆ ಬಂತಾರೆ. ಖಾದರ್ ಫರೀದೇರ್ನ 55ನೇ ವರ್ಷದ ಜನ್ಮ ದಿನಾಚರಣೆಯಲ್ಲಿ ಕೊಡು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಡು ಫಲವಸ್ತು ಪಟ್ಟದಾರು ಪಾತೇರಿಯರು. ವಿಧಾನಸಭಾ ಗುರ್ಕಾರ್ಯರು ಬೊಕ ಉಳ್ಳಾಲ ಕ್ಷೇತ್ರದ ಶಾಸಕರಾದ ಯುಟಿ ಖಾದರ್ ಫರೀದೇರ್ನ 55ನೇ ಜನ್ಮ ದಿನಾಚರಣೆಯಲ್ಲಿ ಕೊಡು ಖಾದರ್ ಅಭಿಮಾನಿ ಬಳಗ ಪುದು ಪರಂಗಿಪೇಟೆ ಮುಕ್ಕಳು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಡು ಸೀಕದಕ್ಲಿಗೆ ಫಲವಸ್ತುಲೇನು ಪಟ್ಟಿರು. ಕೆಪಿಸಿಸಿ ಸದಸ್ಯರು ಉಮರ್ ಫಾರೂಕ್ ಪರಂಗಿಪೇಟೆ ಫಲವಸ್ತುಲೇನು ಪಟ್ಟದು ಪಾತಿರ್ದು ಏಪಲ ಬಡವೇರು ದೀನದಲಿತರ್ನ ಬಗೆಟ್ ವಿಶೇಷ ಕಾಳಜಿ ತೋಜವನ ಖಾದರ್ ರಾಜಕೀಯವಾದ ನಲಾತ್ ಎತ್ತರಗೂ ಏರುವಿರೆಂದು ಪಂಡೇರು. ಪುದು ಗ್ರಾಮ ಪಂಚಾಯತ್ ಗುರ್ಕಾರ್ಯರು ರಂಬ್ಲಾನ್ ಮಾರಿಪಳ್ಳ ಒತ್ತು ಗುರ್ಕಾರ್ಯರು ರುಕ್ಸಾನ ಈ ಪೊರ್ತುಡಿತ್ತೇರು. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಯುಟಿ ಖಾದರ್ ಅವರ ಹುಟ್ಟಿದ ಹಬ್ಬದ ಪರವಾಗಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರವರ ಫಾರೂಕ್ ರವರ ನೇತೃತ್ವದಲ್ಲಿ ಪರಂಗಿಪೇಟೆ ಯುಟಿ ಖಾದರ್ ಅಭಿಮಾನ ಬಳಗ ವತಿಯಿಂದ ಇವತ್ತು ಬಂಟೋಲ್ ಸರ್ಕಾರಿ ಆಸ್ಪತ್ರೆಗೆ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಲಾಯಿತು. ಇವತ್ತು ನಾವು ಯುಟಿ ಖಾದರ್ರ ಪರವಾಗಿ ಸರ್ವಧರ್ಮದವರನ್ನು ಪ್ರೀತಿಸುವ ಒಬ್ಬ ಜನಪ್ರಿಯ ಶಾಸಕರಿದ್ದರೆ ಅದು ಸನ್ಮಾನ್ಯ ಯುಟಿ ಖಾದರ್ ಅಂತ ಹೇಳಲಿಕ್ಕೆ ಎಲ್ಲ ಜಾತಿಯವರು ಕೂಡ ಅವರನ್ನು ಪ್ರೀತಿಸುವವರು. ಅದೇ ರೀತಿ ನಮ್ಮ ಮುಂದಿನ ದಿವಸದಲ್ಲಿ ರಾಜ್ಯದ ಉನ್ನತ ಸ್ಥಾನಕ್ಕೆ ಬಂದು ಈಗ ಸಭಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇನ್ನು ನಮ್ಮ ಎಲ್ಲರ ಆಸೆ, ಎಲ್ಲ ಸರ್ವ ಧರ್ಮದವರ ಆಸೆ ಅಂದರೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ದೇವರವರಿಗೆ ಅನುಗ್ರಹ ಮಾಡಿಕೊಡಲಿ ಅಂತ ಹೇಳಿ ಅವರಿಗೆ ಬಡವರ ದೀನದಲಿತರ ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿಯಲ್ಲಿ ನೋಡಲಿಕ್ಕೆ
ಆ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ದೇವರ ಶಕ್ತಿಯನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಸ್ಥಾನಗಳು ಇನ್ನಷ್ಟು ಉನ್ನತಕ್ಕೆ ಏರಲಿ. ಮತ್ತು ಈ ರಾಜ್ಯದ ಎಲ್ಲರ ಕನಸು ಏನಂತ ಹೇಳಿದರೆ ಒಬ್ಬ ಸರ್ವ ಜನಾಂಗದ ನಾಯಕರಾಗಿರ್ತಕ್ಕಂಥ UT ಖಾದರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದಲ್ಲ ಒಂದು ದಿವಸ ಬರಲೇಬೇಕು ಅನ್ನುವಂಥದ್ದು ಎಲ್ಲ ಜನರ ಒತ್ತಡಗಳು ಮತ್ತು ಆಶೆಗಳು ಇದೆ ಅಂತಕ್ಕಂಥ ಮಾತನ್ನು ಹೇಳಿಕೊಂಡು ಅವರ ಇನ್ನಷ್ಟು ಕೆಲಸ ಕಾರ್ಯಗಳು ಅವರ ಇನ್ನಷ್ಟು ಏನು ಜನಪರವಾದಂಥ ಕೆಲಸಗಳು ಇನ್ನಷ್ಟು ಮುಂದೆ ನಿಂತು ನಡೀಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸಿಕೊಂಡು ಅವರ ಇವತ್ತು 56ನೇ ಹುಟ್ಟುಹಬ್ಬದ ದಿವಸದಲ್ಲಿ ಅವರಿಗೆ ಆಯುಷ್ ಮತ್ತು ಆರೋಗ್ಯವನ್ನು ಆ ದೇವರು ಕರುಣಿಸಲಿ. ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಬಂಟ್ವಾಳ ಮೊಡಂಕಾಪು ಸಿದ್ದಕಟ್ಟೆ ಪಲ್ಗುಣಿ ಕುಡ್ಲ ಸೆಂಟ್ರಲ್ದ ನಿಲಿಟ್ ಸಿದ್ದಕಟ್ಟೆ ಕೊಡಂಗಿ ವೀರ ವಿಕ್ರಮ ಜೋಡುಕರೆ ಕಂಬಳ ಸಮಿತಿದ ಜೊತೆ ಸೇರಿಗಡೆ ರೋಟರಿ ಕಂಬಳ ಐತಾರ நடத்தண்டு. ರೋಟರಿ ಜೂನಿಯರ್ ಕಂಬುಲ ಐತಾರ ಸಿದ್ದಕಟ್ಟೆ ಕೊಡಂಗಿಡಿ நடத்தண்டு. ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಬಂಟ್ವಾಳ ಮೊಡಂಕಾಪು ಸಿದ್ದಕಟ್ಟೆ ಪಲ್ಗುಣಿ ಕುಡ್ಲ ಸೆಂಟ್ರಲ್ದ ನಿಲಿಟ್ ಸಿದ್ದಕಟ್ಟೆ ಕೊಡಂಗೆ ವೀರ ವಿಕ್ರಮ ಜೋಡುಕರೆ ಕಂಬುಲ ಸಮಿತಿದ ಸಹಕಾರಡು ನಡತ್ನ ಕಂಬುಲಡು ಲೊರೆಟೋ ಹಿಲ್ಸ್ ರೋಟರಿ ಕ್ಲಬ್ದ ದುಂಬುದ ಗುರ್ಕಾರಿರು ಪದ್ಮರಾಜ್ ಬಲ್ಲಾಳ್ ಕಂಬುಲದ ಕರೆ ಉದಿಪ್ಪನ ಮಲ್ತೇರು. ಸಭಾಲಿಸಿಡು ಕಂಬುಲದ ಸಾರಥ್ಯ ವಹಿಸಿದ ಮೊಡಂಕಾಪು ರೋಟರಿ ಗುರ್ಕಾರಿರು ಎಲಿಯಸ್ ಸ್ಯಾಂಕ್ಟಿಸ್ ಮಾತೆರನ್ನ ಎದುಕೊಂದು ಸುರೂತ ಪಾತೆರ ಪಂಡಿರು. ರೋಟರಿ ಜಿಲ್ಲಾ ಗವರ್ನರ್ ರಾಮಕೃಷ್ಣ PK ಸಭಾಲಿ ಸೂದಿಪನ ಮಲ್ತೇರು. ದುಂಬುದ ಗವರ್ನರ್ ಪ್ರಕಾಶ್ ಕಾರಂತ ಗುರ್ಕಾರ್ಮೆ ವಹಿಸಿದ್ದು ಎಡ್ಡೆಪ್ಪು ಬೈಕೇರು. ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ್, ದಕ್ಷಿಣ ಕನ್ನಡ ಜಿಲ್ಲಾ ಹೆಚ್ಚುಗೆ SP ಅನಿಲ್ ಕುಮಾರ್ ಬೊಮ್ಮರೆಡ್ಡಿ, ಕೊಡಂಗಿ ಕಂಬುಲ ಸಮಿತಿ ಗುರ್ಕಾರ್ಯ ಸಂದೀಪ್ ಶೆಟ್ಟಿ ಪೊಡಂಬು, ರೋಟರಿ ಸಹಾಯಕ ಗವರ್ನರ್ ಡಾಕ್ಟರ್ A ಜಯಕುಮಾರ್ ಶೆಟ್ಟಿ, ಉಮೇಶ್ ರಾವ್ ಮಿಜ, ಪದ್ಮನಾಭ ರೈ, ರೋಟರಿ ಸಂಸ್ಥೆ ಡಾಕ್ಟರ್ ರಾಜರಾಮ್ KB, ಡಾಕ್ಟರ್ ದೇವದಾಸ್ ರೈ, ಬೇತೆ ಬೇತೆ ರೋಟರಿ ಕ್ಲಬ್ ಗುರ್ಕಾರ್ ರೈನಾ, ವಿಜಯ್ ಫೆರ್ನಾಂಡಿಸ್, ಬಸ್ತಿ ಮಾಧವ ಶಿನಿ, ದುರ್ಗದ ಶೆಟ್ಟಿ ಕಿರಿಂಕಿಜೆ, ಪ್ರೀಮಾ ವೈಲೆಟ್ ಫೆರ್ನಾಂಡಿಸ್, ಭಾಸ್ಕರ್ ರೈ ಕಟ್ಟ ಬೊಕ ಬೇತೆ ಬೇತೆ ವಲಯದ ನಾಯಕರಿಗೆ ಪೊರ್ತುಡಿದ್ದೇರು. ರಾಜಗೋಪಾಲ್ ರೈ ಸೊಲ್ಮೆ ಸಂದಾಯರು, ವಕೀಲರು ಸುರೇಶ್ ಶೆಟ್ಟಿ ಸಿದ್ದಕಟ್ಟೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಚಂದಪ್ಪಚಾರಣ ನಾಯಕರು ಬನೋಲಿ ಬೈಲು ಪುಲ್ಲಾಯಿ ಚೇತನ್ ಚಂದಪ್ಪ ಪೂಜಾರಣ ಹೊರಪಾಡದನ್ನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮುಡಿಪು ವಲಯ ಬಡವೇರಿನ ಒಂಜಿ ಸಂಸಾರವು ಬ್ರಹ್ಮಶ್ರೀ ನಿಲಯ ಪನ್ಪನ ಇಲ್ಲು ಕಟ್ಟಾದಳು. ಇಲ್ಲು ಬುಡ್ದು ಕುರುಪುನ ಸಾಧಕರಿಗೆ ಸಮ್ಮಾನ ಬರವು ಕಲ್ಪನ ಬಿರ್ಸೆರಿಗೆ ಸಮ್ಮಾನದ ಲೇಸು ಐತಾರ ಬಾರೆ ಪುಣಿತ ಪೂಪಾಡಿ ಕಲ್ಲಡು நடத்தண்டு. ಕೈರಂಗಳ ಕೂಟತ್ತಜ್ಜೆ ಸುಳ್ಯಮೆ ಮುಡಿಪು ಬುಕ್ಕ ಬಾರೆಪುಣಿ ಇಂಚ 5 ಗ್ರಾಮಗಳು ಸೇರಿದುಪುನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮುಡಿಪು ವಲಯದ ನಿಲಿಟ್ ಬಾರೆಪುಣಿ ಕುಕ್ಕುದ ಕಟ್ಟಿದ ರಂಗನಾಥ ಬುಕ್ಕ ಕೃಷ್ಣಮ್ಮ ಮುಕ್ಲಿನ ಸಂಸಾರವು ಕಟ್ಟೈನ ಬ್ರಹ್ಮಶ್ರೀ ಇಲ್ಲಿನ ಬುಡ್ದು ಕುರುಪುನ ಇಲ್ಲು ಒಕ್ಕಿಲು ಸಾಧಕರಿಗೆ ಸಮ್ಮಾನ ಬುಕ್ಕ ಬರವು ಕಲ್ಪನ ಜೂಕ್ಲಿಗೆ ಪ್ರತಿಭಾ ಪುರಸ್ಕಾರದ ಲೇಸು ಐತಾರ ಬಾರೆಪುಣಿ ಗ್ರಾಮದ ಪೂಪಾಡಿಕಲ್ಲು ಮೈದಾನಡು நடத்தண்டு. ದುಂಬತ್ತೆ ಇಲ್ಲು ಬುಡ್ದು ಕುರ್ದು ಇಲ್ಲು ಒಕ್ಕಿಲಾದು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಗುರು ಪೂಜೆ ಮಲ್ತೇರು. ಸಭಾಲೀಸಿಡು ಪ್ರಧಾನ ಕಾರ್ಯಂತಿರು ವರುಣ್ ಪೂಜಾರಿ ಮಾತೆರನ್ನ ಎದುಕೊಂಡಿರು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮುಡಿಪು ವಲಯದ ಗುರುಕಾರ್ಯರು ಲೋಕೇಶ್ ಪೂಜಾರಿ ಕೂಟತ್ತಜಿ ಗುರ್ಕಾರ್ಮಿಡು. ಕನಂದೂರು ತೋಡಕುಕ್ಕಿನಾರ್ ದೈವಸ್ಥಾನದ ಗಡಿಪತ್ತನಾರು ಪದ್ಮನಾಭರೈ ಯಾನೆ ಮಂಜು ಭಂಡಾರಿ ನಾರಿಯಗುತ್ತು ಲೇಸು ಉದಿಪನ ಮಲ್ತೇರು. ಪದ್ಮನಾಭರೈ ಉದಿಪನ ಎಡ್ಡೆಪ್ ಬಯಕದು ಇತ್ತೆ ಮಾತೆರ್ಲ ಶಕ್ತಿವಂತೆರು ಬಡತನ ಇಜ್ಜಿಂದೆ ಪನುಲಿ ಏರ್ ಬಾರಿ ಬಡಪತ್ತುಡು ಉಲ್ಲೆರ ಅಕ್ಲಿಗೆ ಸೇವೆ ಒದಗಾವಡು ಒಂದು ಪಂಡೇರು. ಕೂಟದ ಒತ್ತು ಗುರುಕಾರ್ಯರು ದಿವಾಕರ ಪೂಜಾರಿ ಬಾರೆಪುಣಿ ಸಂಘದ ತಾಪನೆ ಉದ್ದೇಶ ಮಾತ ತೆರಿಪಾದು 5 ವರ್ಷದುಂಬು ಮುಡಿಪು ವಲಯ ಬಿಲ್ಲ ವೇದಿಕೆ ಕಟ್ಟದ ಈ ಪೊರ್ತುಡು ಸಂಘಗಾದ ಭಾರಿ ಪುಣಿನ ಜಗನ್ನಾಥ ಪೂಜಾರಿ ನೆಂಪು ಮಲ್ತೊಂದು ಲೇಸದ ಚಾವಡಿಗೆ ಅರಣ ಪುದರ್ದೀತ ಸಂಘ ದುಂಬು ಪೋವಂದೆ ಅಂಚನೆ ಉಂತುನಗ ಬೆರಿತಾಂಗು ಕೊರ್ದು ದುಂಬು ಪೋಯರ ಕಾರಣ ಆಯ್ನಾರು KT ಸುವರ್ಣರು ಪಂಡಿರು. ಮಲ್ಲಬಿನ್ನೇರು ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು ಪಾತೆರ್ದು ಶಕ್ತಿದಾಂತಿನಕ್ಲೆಗೆ ಇಲ್ಲು ಕೊರುಪುನ ಕೆಲಸ ಮಲ್ತದಾರು ನನಲಾತ ಎಡ್ಡೆ ಕಾರ್ಯ ನಿಕ್ಲೆಡ್ದು ನಡಪಡುಂದು ಪಂಡನಾರು. ಬ್ರಿಟಿಷರ್ನ ಆಡಳಿತದ ಕಾಲಡು ನಾರಾಯಣ ಗುರುಕುಲು ಇಡೀ ಹಿಂದೂ ಸಮಾಜನು ಒಟ್ಟು ಸೇರಾದು ಸನಾತನ ಹಿಂದೂ ಧರ್ಮ ಒರಿಪಾದಿರಂದು ಪಂಡೇರು. ಬೇತೆ ಬೇತೆ ವಲಯದ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಬರವು ಕಲ್ಪನಾ ಬಿರ್ಸೇರಿಗೆ ಪ್ರತಿಭಾ ಪುರಸ್ಕಾರ ಬಡವೇರಿ ಜೋಕ್ಲಿಗೆ ಪಣವು ಸಹಾಯ ಕುರುಪನ ಕಾರ್ಯಕ್ರಮ ಈ ಪೊರ್ತುಡು நடத்தண்டு. ಲೋಕೇಶ್ ಪೂಜಾರಿ ಕೂಟತ್ತಜೆ ಗುರ್ಕಾರ್ಮೆದ ಪಾತ್ರ ಪಂಡಿದು ಮುಡಿಪುಡು ಬಿಲ್ಲವ ಭವನ ಆವಡೊಂದು ಕನ ಉಂಡು ಐಕ ನಿಕ್ಲಿನ ಮಾತೆರ್ನಲ ಸಹಾಯ ಸಹಕಾರ ಬೋರ್ಡು ಒಂದು ಪಂಡಿರು. ಕೂಟತ್ತಜೆ ಉಳ್ಳಾಲಿ ದೈವಸ್ಥಾನದ ಆಡಳಿತದಾರು ಶೈಲೇಂದ್ರ ಭರತ್ ನಾಯ್ಕ್ ನಚ್ಚಗುತ್ತು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಕೇಂದ್ರ ಸಮಿತಿದ ಮರ್ಯಾದೆ ಗುರುಕಾರ್ಯರು KT ಸುವರ್ಣ ಕಾರ್ಯಗುರುಕಾರ್ಯರು ಸತೀಶ್ ಕರ್ಕೆರ ಗೆಜ್ಜಗಿರಿ ಕ್ಷೇತ್ರ ಆಡಳಿತ ಸಮಿತಿ ಗುರುಕಾರ್ಯರು ರವಿ ಪೂಜಾರಿ ಚಿಲಿಂಬಿ ನರಿಂಗಾನ ಕಂಬಳ ಸಮಿತಿದ ಕಾರ್ಯಗುರುಕಾರ್ಯರು ಪ್ರಶಾಂತ್ ಕಾಜವ ಮಿತ್ತಕೋಡಿ ಕೈರಂಗಳದ ಪುಣ್ಯಕೋಟಿ ಬರವು ಸಂಸ್ಥೆದ ಸಂಚಾಲಕರು TG ರಾಜರಾಮ್ ಭಟ್
ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕಾರ್ದಿ ಮಮತಾ ಡಿಎಸ್ ಗಟ್ಟಿ, ರಾಜ್ಯ ಪಿರವರಿದ್ನ ವರ್ಗುಲನ ಆಯೋಗದ ಸದಸ್ಯರು ಪ್ರತಿಭಾ ಕುಳಾಯಿ, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಬೇಬಿ ಕುಂದರ್, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಪಣವದ ಗುರ್ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ, ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಲ, ಚಿಪ್ಪಾರ್ ಗರೋಡಿ ಗುರ್ಕಾರ್ಯರು ಅಶೋಕ್ ಪೂಜಾರಿ ಚಿಪ್ಪಾರ್, ಬಾರಪುಣಿ ಪಂಚಾಯತ್ ಗುರ್ಕಾರ್ದಿ ಗೀತಾ ಭಂಡಾರಿ, ಗೋಕರ್ಣಾಥ ಬ್ಯಾಂಕ್ ಒತ್ತು ಗುರ್ಕಾರ್ಯರು ಜಯರಾಮ್ ಪೂಜಾರಿ ಇರಾ, ಮ್ಯಾನೇಜರ್ ಹರೀಶ್ ಮುಂಡೋಲಿ, ಉಳ್ಳಾಲ್ದಿ ಕ್ಷೇತ್ರದ ಆನಂದ ಜೋಗಿ ಕೂಟತ್ತಜೆ, ಯುವವಾಹಿನಿ ಕೇಂದ್ರ ಸಮಿತಿ ದುಂಬುದ ಗುರ್ಕಾರಿ ರಾಜೇಶ್, ವರ್ಕಾಡಿ ಸುಂಕದಕಟ್ಟೆದ ಉದ್ಯಮಿ ತಿಲಕ್ ಪೂಜಾರಿ, ದೇರ್ಲಕಟ್ಟೆ ವಿದ್ಯಾರತ್ನ ಬರವು ಸಂಸ್ಥೆಯ ಸಂಚಾಲಕರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಗದೀಶ್ ಆಳ್ವ ಕೋತ್ತೆಬೈಲು, ದಿನೇಶ್ ಕೊಂದಲಕುಮೇರ್, ಅರುಣ್ ಗಟ್ಟಿ, ಮುರಾಳಿ ಕೋಣಾಜೆ, ಯಶವಂತ ದೇರಾಜಗುತ್ತು, ಸಂತೋಷ್ ಕುಮಾರ್ ರೈ ಬೊಳಿಯಾರ್, ಹೈದರ್ ಕೈರಂಗಳ, ಯಾಕೂಬ್ ಇಂಚ ಬೇತೆ ಬೇತೆ ವಲಯದ ನಾಯಕರು ಪಾಲ್ಗೊಂಡಿರು. ಸಂಘಟನಾ ಕಾರ್ಯಂತರು ನಳಿನಾಕ್ಷಿ ಸೊಲ್ಮೆಸಂದೇರ್, ರೇಖಾ ಕಣಿಯೂರು ಬೊಕ ಪ್ರಶಾಂತ್ ಕೌಡೂರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಆಂಡ ಈ ಕಾರ್ಯಕ್ರಮ ನನ್ನೆಲ್ಲ ದೇವರ ಅನುಗ್ರಹಡು ಮುಂದುವರಿಸಾನಾಗ ನಮ್ಮ ಸತ್ಪಾತ್ರರು ಸದ್ಬುದ್ಧಿದ ಸತ್ಯ ಚಾರಿತ್ರ್ಯವಂತರಿಗೆ ನಾವೊಂದು ಎನ್ಕೊರೋಡು ಓಲಾ ಹಾಳಾರಟೆ ಮಲ್ತೊಂದು ಪರೊಂದು ಪತ್ತೊಂದು ಮಾರ್ಗದ ಬರಿಟು ಬೂರೊಂದು ಅಕಲೊಂದು ಇಲ್ಲಿ ಕೊರಪೇರು ಪನ್ಪಂದೆಟ್ಟು ಅಕಲ್ಲ ಅರ್ಜಿ ಪಾಡಿರವಲ್ಲಿ ನಮ್ಮಲ್ಲ ಇನ್ನು ಗಮನಗೂ ದೀವೊಂದು ಆ ಎಂಚ ಉಲ್ಲೆ ನಿಜವಾದಲಾಗಿ ಬಡತನ ಉಂಡ ಅಕಲಿಗೆ ಮಾತ್ರ ಈ ಸೇವೆ ಅರ್ಪಿತ ಅವಡು ಪಂಡದು ಯಾನು ಪಂಡೊಂದು ಸಾಧಾರಣ 5 ವರ್ಷಗೂ ದುಂಬು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮುಡಿಪು ವಲಯ ಪಂಪನೇನು ಪ್ರಾರಂಭ ಆಂಡು ಐಕು ದುಂಬು ಮುಲ್ಪ ಒಂಜಾತ್ ಸಮಾಜ ಸೇವೆನು ಮಲ್ತೊಂದಿತ್ತೇರು ಐಟ್ ಬಾರಿ ಬೇಜಾರಡು ಪನ್ನೊಡ್ದುಲ್ಲೆ ದಯಪನ್ನಾಗ ಬಿಲ್ಲ ವೇದಿಕೆ ಆರಂಭ ಆಪ್ನಿಕು ದುಂಬುಲ 2-3 ಜನ ಮುಲ್ಪ ಬಾರಿ ಕೆಲಸ ಕಾರ್ಯಗಳು ಮಂತೊಂದಿತ್ತೇರು ಮುಲ್ಪದ ಜೋಕ್ಲೆಗ್ ದತ್ತು ಸ್ವೀಕಾರಡು ಕೊರ್ಪನಂಚನ ಒಂಜಿ ಮಾನಾದಿಗೆ ಅದುಪ್ಪು ಅತ್ತನ ಜೋಕ್ಲೆಗ್ ಪುಸ್ತಕ ಉಳ್ಳಲ್ಲಾರ್ದ ಕೊರ್ಪನಂಚನ ಸವಲತ್ತುಲೆನ ಆ ಜೋಕ್ಲೆಗೆ ತಲುಪಿಸವನಂಚಿನ ಪ್ರಯತ್ನ ಮಂತೊಂದಿತ್ತೀರಿ. ಬ್ರಹ್ಮಶ್ರೀ ಅಂದ ತಕ್ಷಣ ನಮಗೆಲ್ಲರಿಗೂ ಮೈ ರೋಮಾಂಚನ ಆಗ್ತದೆ. ಏನೋ ಆ ಬ್ರಿಟಿಷರ ಸಂದರ್ಭದಲ್ಲಿ ದಾಸ್ಯದ ಮದುವೆಯನ್ನು ಕೊಡಿಸಿರತಕ್ಕಂಥ ಕ್ರಿಶ್ಚಿಯನ್ ಮಿಷನರಿ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜನನ ಆಯಿತು. ಜನನ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕೆಲವರ್ಗದ ಜನ ಅವರ ನೆರಳು ಕೂಡ ಮೇಲ್ವರ್ಗ ಜನರಿಗೆ ತಾಗಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಸಂದರ್ಭದಲ್ಲಿ ಹುಟ್ಟಿದಂಥ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದ್ರು. ಆ ಮುಖಾಂತರ ಸನಾತನ ಹಿಂದೂ ಧರ್ಮಕ್ಕೆ ಶಕ್ತಿನ ತುಂಬಿದ್ರು. ಇವತ್ತಿನ ನಾವೇನಾದರೂ ಸನಾತನ ಹಿಂದೂ ಧರ್ಮ ಅಂತ ನಾವು ಅತ್ಯಂತ ಶಕ್ತಿಯಿಂದ ಮಾತಾಡಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಬ್ರಹ್ಮಶ್ರೀ ನಾರಾಯಣ ಗುರು ಅವರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಂಡು ಸೊಲ್ಮೆದು.